ದೇಶದಲ್ಲಿ ಕೊರೋನಾ ಮೂರನೇ ಅಲೆಯ ಆತಂಕ ಮೂಡುತ್ತಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ಆಕ್ಸಿಜನ್ ಪ್ಲಾಂಟ್, ವೆಂಟಿಲೇಟರ್ ನಿರ್ವಹಿಸಲು ಸಿಬ್ಬಂದಿಗಳೇ ಇಲ್ಲ. ಫ್ರಂಟ್ ಲೈನ್ ವರ್ಕರ್ಸ್ಗಳಿಗೆ ಬೂಸ್ಟರ್ ಡೋಸ್ ನೀಡಲು ಕ್ರಮ ಕೈಗೊಳ್ಳಿ ಎಂದು ಮಂಗಳೂರಿನ ಉಳ್ಳಾಳ ಶಾಸಕ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಮಂಗಳೂರು ನಗರದಲ್ಲಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಮುಂದೆ ಬರುವ ವೈರಸ್ ಅನ್ನು ಹೇಗೆ ನಿಯಂತ್ರಿಸುವುದನ್ನು ಯೋಚಿಸಬೇಕು. ಅದರ ಬದಲು ಶಾಲಾ ಕಾಲೇಜು ಮುಚ್ಚುವುದು, ಗಡಿ ಬಂದ್ ಮಾಡುವುದು ಎನ್ನುವ ಮೂಲಕ ಜನರಿಗೆ ಗೊಂದಲ ಮೂಡಿಸುವುದಲ್ಲ. ಇದೆಲ್ಲದರ ಬದಲು ಜೀವ ಉಳಿಸುವ ವ್ಯಾಕ್ಸಿನೇಷನ್ ಶೀಘ್ರವಾಗಿ ಮುಗಿಸಿ ಎಂದು ಆಗ್ರಹಿಸಿದ್ದಾರೆ. ಸದನ ಯಾರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ವೈರಸ್ ಅನ್ನು ಅದನ್ನು ನಮ್ಮ ಜನರ ಜೀವ ಹೋಗದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಬಹಳಷ್ಟು ಮುಖ್ಯ. ವೈರಸ್ ವಿದೇಶದಿಂದಲೇ ಬರಬೇಕಂತ ಇಲ್ಲ. ವೈರಸ್ ಇಲ್ಲಿ ಅದರ ಸ್ವಭಾವವನ್ನು ಇಲ್ಲೇ ಬದಲಾವಣೆ ಮಾಡ್ತದೆ. ಅದು ಹೊಸ ವೈರಸ್ ಅಲ್ಲ, ಇದು ಇದ್ದಂತ ವೈರಸ್ ಮ್ಯೂಟೆಂಟ್ ಚೇಂಜ್ ಆಗೋದು. ಸೊ ಇದ್ದಂತ ವೈರಸ್ ಅದರ ಮ್ಯೂಟೆಂಟ್ ಸ್ವಭಾವ ಏನು ಬದಲಾವಣೆ ಮಾಡ್ತದೆ, ಅದು ಇಲ್ಲಿಯೂ ಕೂಡ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರ್ಕಾರ ಪ್ಯಾನಿಕ್ ಆಗಿ ಬದಲು ಇದನ್ನು ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಈಗಲೇ ನಮ್ಮ ತಯಾರಿಯನ್ನು ನಾವು ಇವತ್ತು ನಡೆಸಬೇಕು. ಈಗ ನಾವು ಶಾಲೆ ಬಂದ್ ಮಾಡ್ತೇವೆ, ಲಾಕ್ಡೌನ್ ಮಾಡ್ತೇವೆ. ಸಡನ್ ಆಗಿ ಜನರನ್ನೆಲ್ಲ ಗೊಂದಲಕ್ಕೊಳಪಡುವಂತಹ ವಿಚಾರಗಳು ನಾವು ಜನರಿಗೆ ಇವತ್ತು ಗೊಂದಲ ಸೃಷ್ಟಿಸುವ ಬದಲು ಯಾವ ಕ್ರಮ ಯಾವಾಗ ಬೇಕು ಅದನ್ನು ತಗೊಳ್ಳಿ. ಆ ಸಂದರ್ಭದಲ್ಲಿ ಅಗತ್ಯ ಆಗ್ಬೇಕಂತ ಹೇಳಿದ್ರೆ ಜೀವನ ಉಳಿಸಲಿಕ್ಕೆ ಬೇಕಾಗುವಂತಹ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಇನ್ನಷ್ಟು ಫಾಸ್ಟ್ ಆಗಿ ಮಾಡಬೇಕು. ಮೈನ್ ಇವತ್ತು ಬರೇ 90% ನಮ್ಮ ಜಿಲ್ಲೆಯಲ್ಲಿ ಆಗೋದು ಹೈಯೆಸ್ಟ್. 90% ಆಫ್ ದಿ ಫಸ್ಟ್ ಡೋಸ್, 60% ಸೆಕೆಂಡ್ ಡೋಸ್ ಆಗಿದೆ. ವಿ ಹ್ಯಾವ್ ಟು ಸಿ ದಟ್ 100% ಎರಡು ಡೋಸ್ ಕೂಡ 100% ಮಾಡುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಇವತ್ತು ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಅದು ಈಗ ಇಂಪಾರ್ಟೆಂಟ್. ಬಾರ್ಡರ್ ಅಲ್ಲಿ ಆಗೋ ಸಂತೋಷ, ಅದೆಲ್ಲದಕ್ಕೆ ಜನಸಾಮಾನ್ಯ